ಸ್ಕಿಲ್ಹೌಸ್ ಸಂಸ್ಥೆಯು ಆಯೋಜಿಸಿದ ಹ್ಯಾಕಥಾನ್ ಕಾರ್ಯಕ್ರಮವು ನಗರದ ಪ್ರತಿಷ್ಠಿತ ಶ್ರೀನಿವಾಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಡೆಯಿತು. ನಗರದ ವಿವಿಧ ಕಾಲೇಜುಗಳಿಂದ ಬಿಇ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಈ ಹ್ಯಾಕಥಾನ್ನಲ್ಲಿ ಪಾಲ್ಗೊಂಡಿದ್ದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾ ಶ್ರೀನಿವಾಸ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದರು. ಇದೇ ವೇಳೆ ಮಾತನಾಡಿದ ಅವರು, ಕೈಗಾರಿಕೆಯಿಂದ ಬೇಡಿಕೆ ಇರುವ ಹೊಸ ತಂತ್ರ ಕೌಶಲ್ಯಗಳನ್ನು ಅರಿಯುವ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳಿದ್ರು. ಹ್ಯಾಕಥಾನ್ನಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದ್ರು. I wish all of you good luck. Also, I wish the participants good luck and ಇದೇ ವೇಳೆ ಸ್ಕಿಲ್ ಹೌಸ್ನ ಸಿಇಒ ವಿನೋದ್ ಕುಮಾರ್ ಅವರು ಮಾತನಾಡಿ, ಹ್ಯಾಕಥಾನ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳನ್ನ ಅವರು ಪ್ರಶಂಸಿಸಿದರು. ಸ್ಕಿಲ್ ಹೌಸ್ ಪ್ರಮುಖ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವ ನುರಿತ ಇಂಜಿನಿಯರ್ಗಳೊಂದಿಗೆ ಕಾಲೇಜುಗಳಲ್ಲಿ ಕಲಿತಿರುವ ವಿದ್ಯಾರ್ಥಿಗಳಿಗೆ ಬೆರೆಯಲು ವೇದಿಕೆ ಸೃಷ್ಟಿ ಮಾಡಿಕೊಡುತ್ತದೆ. ಕೇವಲ ತಂತ್ರಜ್ಞಾನ ಮಾತ್ರವಲ್ಲ, ಅದರ ಜೊತೆಗೆ ಒಬ್ಬ ಪರಿಣಿತ ಇಂಜಿನಿಯರ್ನಲ್ಲಿರಬೇಕಾದ ಎಲ್ಲ ಅಂಶಗಳನ್ನು ಕಲಿಯಲು ಸ್ಕಿಲ್ ಹೌಸ್ ಅನುವು ಮಾಡಿಕೊಡುತ್ತದೆ ಎಂದು ಹೇಳಿದರು. As all of you know, this Fortune 100 companies of USA, 80% of the companies are conducting hackathon every year on a recurrent basis, like once or twice in a year. And software companies, the actual contribution of software companies is 50%, universities are 30%, and the government organizations are actually 10 to 20%. That means our universities are also conducting hackathons every year so that students will get benefited. And for your surprise, this Facebook like button and timeline, they were the outcomes of hackathons. So, of course, it reduces the cost and also time to market these products on the dynamic events of the market. Customer needs will vary, so they can actually use this crowdsourcing technique to come up with business solutions. ನಂತರ ಸಿಟಿಒ ನವೀನ್ ಭಟ್ ಅವರು ಮಾತನಾಡಿ, ಸದ್ಯದ ಪರಿಸ್ಥಿತಿಯಲ್ಲಿ ಬೇಡಿಕೆಯಲ್ಲಿರುವ ತಂತ್ರಜ್ಞಾನಗಳನ್ನು ಕಲಿಯಲು ಇರುವ ಅವಕಾಶಗಳನ್ನು ಬಳಸಿಕೊಳ್ಳಲು ಸಲಹೆಯನ್ನ ನೀಡಿದ್ರು. Not just placement. Think that some of you may have some ideas. If you don't know the technology, you will not be able to implement it. This platform gives that facility where you can get the technology. You will be able to know the technology. Now, if you have some ideas, some of you may have some unique ideas. ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ತಾಂತ್ರಿಕ ಮಹಾವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಎಚ್ಒಡಿ ರವಿಶಂಕರ್, ಶ್ರೀನಿವಾಸ್ ತಾಂತ್ರಿಕ ಮಹಾವಿದ್ಯಾಲಯದ ಪ್ಲೇಸ್ಮೆಂಟ್ ಆಫೀಸರ್ ಧೀರಜ್ ಹೆಬ್ರಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.